ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದಲ್ಲಿರುವ ಹಳ್ಳಿಂಗೇರಿ ಮತ್ತು ಕೊಕ್ಕಡ ಶಾಲೆಯ ಕೊಠಡಿಯ ಬೀಗ ಮುರಿದು ಕೊಠಡಿಯಲ್ಲಿದ್ದ ಕಂಪ್ಯೂಟರ್, ಗ್ಯಾಸ್ ಸಿಲಿಂಡರ್ ಕಳವುಗೈದ ಘಟನೆ ನಡೆದಿದೆ. ಕೊಕ್ಕಡ ಗ್ರಾಮದ ಹಳ್ಳಿಂಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕೊಕ್ಕಡ ಶಾಲೆಯ ಮುಖ್ಯ ಶಿಕ್ಷಕರು ಶಾಲೆಗೆ ಬಂದು ನೋಡಿದಾಗ ಕಂಪ್ಯೂಟರ್ ಕೊಠಡಿ ಮತ್ತು ಬಿಸಿ ಊಟದ ಕೊಠಡಿ ಹಾಗೂ ತರಗತಿಗಳ ಕೊಠಡಿಯ ಬೀಗವನ್ನ ಮುರಿದು ಒಳಪ್ರವೇಶಿಸಿ ಕಂಪ್ಯೂಟರ್ ಕೊಠಡಿಯಲ್ಲಿದ್ದ 2 ಕಂಪ್ಯೂಟರ್ ಹಾಗೂ ಬಿಸಿ ಊಟದ ಕೊಠಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಕಳವುಗೈದಿದ್ರು. ತಕ್ಷಣ ಸ್ಥಳೀಯರು ಹಾಗೂ ಶಿಕ್ಷಕರು ಠಾಣೆಗೆ ದೂರು ನೀಡಿದ್ರು. ಕೂಡಲೇ ಕಾರ್ಯಪ್ರವೃತ್ತರಾದ ಧರ್ಮಸ್ಥಳ ಠಾಣೆಯ ಉಪನಿರೀಕ್ಷಕರಾದ ಪವನ್ ಕುಮಾರ್ ಹಾಗೂ ಸಿಬ್ಬಂದಿಯವರು ಕಳವುಗೈದ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಾಲೆ ಬಂದು ನೋಡುವಾಗ ಶಾಲೆ ಅಡಿಗೆ ಕೋಣೆ ಬೀಗವನ್ನು ಹೊಡೆದಿದ್ರು. ಆಮೇಲೆ ಕಂಪ್ಯೂಟರ್ ಕೋಣೆಯನ್ನು ಬೀಗಲ್ಲ ಹೊಡೆದು ಅದು ಕಂಪ್ಯೂಟರ್ ಕೊಂಡೋಗಿದ್ದಾರೆ. ಒಂದು ಗ್ಯಾಸ್ ಸಿಲಿಂಡರ್ ಕೂಡ ಯಾರೋ ಕಳ್ಳರು ಕದ್ದುಕೊಂಡು ಹೋಗಿದ್ದಾರೆ. ಇದರ ಬಗ್ಗೆ ಸ್ಟೀಮ್ಸ್ ಅಧ್ಯಕ್ಷರಿಗೆ ಮಾಹಿತಿ ನೀಡಿ, ಕೂಡ ಆರಕ್ಷಕನಿಗೆ ಮಾಹಿತಿ ನೀಡಿ, ಮತ್ತು ನಾವು ಮತ್ತು ಸ್ಟೀಮ್ಸ್ ಅಧ್ಯಕ್ಷರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ಅದರ ಬಗ್ಗೆ ದೂರನ್ನು ಸಲ್ಲಿಸಿರುತ್ತೇವೆ. ಪೊಲೀಸರವರಿಗೆ ಕಂಪ್ಲೇಂಟ್ ಕೊಟ್ಟು ಅವರನ್ನು ಯಾರು ಅಂತ ಗೊತ್ತಿಲ್ಲ, ಅವರನ್ನು ಶೀಘ್ರದಲ್ಲಿ ಪತ್ತೆ ಹಚ್ಚಿ ಕೊಡಬೇಕಾಗಿ ನಾವು ಕೋರ್ಟಿಗೆ ಸ್ಟೇಷನ್ಗೆ ಮನವಿಯನ್ನು ಕೊಟ್ಟು ಬಂದಿರುತ್ತೇವೆ.